If we tried it, we can make it. ಮೊನ್ನೆ ಬಂದಿದ್ದು ಹರೇ ಕೃಷ್ಣ. ಶುಭ ದಿನ ಎಲ್ರಿಗೂ ಗೈಸ್. ತುಂಬ ದಿನ ಆಯಿತು ವ್ಲಾಗ್ ಮಾಡದೆ. ಅಂದರೆ ಅಮ್ಮ ಅವರು ಹೋದಾಗಿಂದ ನಾನು ವ್ಲಾಗೇ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಮಾಡಲಿಕ್ಕೆ. ಇವಾಗ ಕಸ್ಟರ್ಡ್ಗೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ನೆನ್ನೆ ದೇವಸ್ಥಾನದಲ್ಲಿ ರಂಗಪೂಜೆ ಇತ್ತು, ಅದರ ಫ್ರೂಟ್ಸ್ ಎಲ್ಲ ಉಂಟು. ಹಾಗಾಗಿ ಕಸ್ಟರ್ಡ್ ಮಾಡುವ ಅಂತ. ಹಾಗೆ ಗೈಸ್, ನನ್ನ ಅತ್ತೆ ಬಂದಿದ್ದಾರೆ. ನೀವು ಅತ್ತೆನ ನೋಡಲಿಲ್ಲ, ಮೊನ್ನೆ ಬಂದಿದ್ದಾರೆ. ಎಷ್ಟು 1 ವಾರ ಆಗ್ತಾ ಬಂತು. ನಾನು ವಿಡಿಯೋ ಮಾಡಿರಲಿಲ್ಲ. ಈಗ ಹುಷಾರಿದ್ದಾರೆ, ಪರವಾಗಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಅವಾಗ ಹುಷಾರಿಲ್ಲದೆ ಆಗತ್ತೆ, ಬಟ್ ಓಕೆ, ಪರವಾಗಿಲ್ಲ. ಮುಂಚೆಗಿಂತ ಹುಷಾರಿದ್ದಾರೆ. ಇವರಿಬ್ಬರನ್ನು ನೋಡಿ, ಇವರಿಬ್ಬರನ್ನು ನೋಡಿ, ಕಾಂಪರಿಗಳು. ಈಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಬೇಕು. ಇವನು ಉಂಟಲ್ಲ ಬರೀ ಪಾತ್ರ. ನನ್ನ ಮಮ್ಮಿ ಬಚ್ಚಂಕಾಯಿ ಕಟ್ ಮಾಡ್ತಾ ಇದ್ದಾರೆ ಗೈಸ್. ಮಾಳತಿಯವರು ಬಾಯಿ ತುಂಬ ಎಲ್ಲ ಅಡಿಕೆ ಹಾಕಿ ನೋಡಿ, ಇಷ್ಟು ದಿನ ಇದೇ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅತ್ತೆ ಮಕ್ಕಳಿಗೆ ಬೈತಿದ್ದದನ್ನ. ಅತ್ತೆ ಇಲ್ಲದೆ ಅದೊಂದು ಮಿಸ್ ಆಗ್ತಿತ್ತು. ಲಕ್ಬೆ ಹನಿ ಈ ಲಕ್ಕಗೆ ಈ ಜೆತ್ತಿದೆ ನಗಾನೆ ಲಕ್. ಇವರ ಗಲಾಟೆ ನೋಡಿ ನೋಡಿ ನನ್ನ ಕಸ್ಟರ್ಡ್ ಹೋಯ್ತು ಇಲ್ಲಿ. ಈ ಪೋಕಿರಿ ಚಂದ ಕಾಣುದಿಲ್ಲ ಕೃಷ್ಣ, ಚಂದ ಕಾಣುದಿಲ್ಲ. ಕಸ್ಟರ್ಡ್ ಆಯ್ತು, ತಣ್ಣಗೆ ಆಗ್ಲಿ ಗೈಸ್. ಅಷ್ಟರವರೆಗೆ ನಾವು ಫ್ರೂಟ್ಸ್ ಕಟ್ ಮಾಡುವ. ಬನ್ನಿ ಬಲಾನಿ, ಫ್ರೂಟ್ಸ್ ಕಟ್ ಮಾಡ್ತೇವೆ. ಫ್ರೂಟ್ಸ್ ಕಟ್ ಮಾಡ್ಕೋ ಆಯ್ತಾ. ಬಚ್ಚಂಗಾಯಿ ಮಾಡುದು ಸುಲಭ, ಆದ್ರೆ ದಾಳಿಂಬೆ ಬಿಡಿಸುವುದು ಕಷ್ಟ. ಯಾಕಂದ್ರೆ ಬಿಡಿಸ್ಲಿಕ್ಕೆ ಸುಲಭ, ಬಟ್ ಅದರಲ್ಲಿ ಕೆಲವು ಹಾಳಾಗಿರ್ತದೆ, ಅದನ್ನು ಬಿಡಿಸುವುದು ಕಷ್ಟ. ಎಲ್ಲ ಒಟ್ಟೊಟ್ಟಿಗೆ ಮಿಕ್ಸ್ ಆಗಿರುತ್ತೆ. ನಮ್ಮ ಲೈಫಲ್ಲೂ ಹಾಗೆ ಗೈಸ್, ನಮ್ಮ ಲೈಫಲ್ಲೂ ಹಾಗೆ. ಕೆಲವರು ನಮ್ಮ ಜೊತೆಗೆ ಇರ್ತಾರೆ, ಗೊತ್ತಾಗುದಿಲ್ಲ, ಮತ್ತೆ ಮತ್ತೆ ಗೊತ್ತಾಗುದು. ಆಮೇಲೆ ಅದನ್ನು ಈಗ ತೆಗೆದು ಬಿಸಾಡ್ಬೇಕು ದೂರ, ಬೇಡದವರನ್ನು, ಹೊಳೆತ ಮನಸ್ಥಿತಿಯವರನ್ನು. ಚೆನ್ನಾಗಿರುವವರನ್ನು ಮಾತ್ರ ಈ ತರ ನಮ್ಮ ಜೊತೆ ಇಟ್ಕೊಳ್ಬೇಕು. ಮಾಡ್ಲಿಕ್ಕೆ ನಾನು ತಿನ್ಲಿಕ್ಕೆ ಬರ್ತಾರೆ. ನನಗೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಮರ್ತೇ ಹೋಯ್ತಾಯಿತು. ಸ್ವಲ್ಪ ಕೆಲಸ ಕೂಡ ಇತ್ತು, ಮತ್ತು ಅತ್ತೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಅದರದ್ದು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಪಾಸ್ತಾ ಕೂಡ ಉಳಿದಿತ್ತು, ಅದನ್ನು ಹಾಗೆ ಇಡುವುದೆಂತಕ್ಕೆ ಅಂತ ಹೇಳಿ ಇನ್ನೊಂದು ಪ್ಯಾಕೆಟ್ ಇದ್ದ ಎಕ್ಸ್ಟ್ರಾ. ಸ್ವಲ್ಪ ಇದ್ದದನ್ನು ಮಕ್ಕಳಿಗೆ ಮಾಡಿಕೊಡುವ ಅಂತ ಮಾಡಿಕೊಡ್ತಾ ಇದ್ದೇನೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಇದರಲ್ಲಿ ಮೈದಾ ಮಿಕ್ಸ್ ಮಾಡಿಲ್ಲ, ಗೋಧಿಯಿಂದ ಮಾಡಿರುವಂಥ ಪಾಸ್ತಾ. ಆರ್ಟಿಫಿಷಿಯಲ್ ಕಲರ್ ಆಗಲಿ ಸ್ಮೆಲ್ ಆಗಲಿ ಏನೂ ಹಾಕಲ್ಲ. ಇದನ್ನ ಸ್ನ್ಯಾಕ್ಸ್ ಅಥವಾ ತಿಂಡಿಗೆ ಕೂಡ ನಾವು ಉಪಯೋಗಿಸಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅದೆಲ್ಲ ಆಗುವಷ್ಟೊತ್ತಿಗೆ ಅತ್ತೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜೋರಾಯಿತು. ಅವರಿಗೊಮ್ಮೊಮ್ಮೆ ಹಾಗೆ ಗ್ಯಾಸ್ಟ್ರಿಕ್ ಜೋರಾದರೆ ಎಂಥ ಸಹ ಮಾಡಲಿಕ್ಕೆ ಆಗೋದಿಲ್ಲ. ನಮಗೊಮ್ಮೆ ಭಯ ಆಗುತ್ತೆ ಅವರಿಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆದರೆ. ಮತ್ತು ಸ್ವಲ್ಪ ಹೊತ್ತಾಗುವಾಗ ಸರಿ ಆಯಿತು, ಮತ್ತು ಎಲ್ಲ ಮಲ್ಕೊಂಡ್ವಿ ನಾವು. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಹರೇ ಕೃಷ್ಣ ಗೈಸ್, ಶುಭ ದಿನ ಎಲ್ರಿಗೂ.
ಹೇಗಿದ್ದೀರಲ್ಲ. ನಾವು ನಿನ್ನೆ ಇದೆಲ್ಲ ಮಾಡಿದ್ವಲ್ಲ, ಎಂಥದ್ದು ಫ್ರೂಟ್ ಸಲಾಡ್, ಮತ್ತೆ ವೀಡಿಯೋ ಸರಿ ಮಾಡಲಿಲ್ಲ ಯಾಕಂದರೆ ಅತ್ತೆಗೆ ಹುಷಾರಿರಲಿಲ್ಲ. ನಮಗೆ ಒಮ್ಮೆ ಹೆದರಿಕೆ ಆಗಿ ಉಂಟಲ್ಲ, ಜೀವ ಹೋದಾಗೆ ಆಗಿತ್ತು. ಹನಿದ್ದು ಅಳುವೇ ಅಳು. ಅಬ್ಬಾ ಮತ್ತೆ ಹುಷಾರಾದ್ರು ಆಯಿತಾ. ಹಾಗಾಗಿ ಮತ್ತೆ ಮೂಡ್ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ, ಅಲ್ಲಿಗೆ ಎಂಡ್ ಮಾಡಿದ್ದು. ಒಂದು ಸ್ವಲ್ಪ ತಿನ್ನಲಿಕ್ಕೆ ಕೂಡ ಮೂಡ್ ಇರಲಿಲ್ಲ, ಮತ್ತು ಸ್ವಲ್ಪ ಸ್ವಲ್ಪ ತಿಂದ್ವಿ ಅಷ್ಟೇ. ಹಾಗೆ ಇವತ್ತು ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ನಂದು ಸಬ್ಸ್ಕ್ರೈಬರ್ ಫಾಲೋವರ್ಸ್ ಎಂತ ಬೇಕಾದ್ರೆ ಹೇಳ್ಬೋದು, ನೀವು ನೋಡಿರ್ಬೋದು. ನಮಗೆ ಗಡಿಯಾರದಲ್ಲಿ ಸಮೈ ಹೋಟೆಲ್ ಉಂಟಲ್ಲ, ಇವಾಗ ಅದು ದಿವ್ಯ ಜ್ಯೋತಿ ಪ್ಯಾಲೇಸ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅದರ ಓನರಿದ್ದು ಮಗಳಿದ್ದು ಮದುವೆ, ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಬರಲೇಬೇಕು ಅಂತ. ಹಾಗಾಗಿ ಇವತ್ತು ಮದುವೆ, ನಾಳೆ ರಿಸೆಪ್ಷನ್. ಇವತ್ತು ನಾನೊಬ್ಬಳು ಹೋಗ್ತಿದ್ದೇನೆ. ನಾಳೆ ಇವತ್ತು ನಾನು ಮತ್ತೆ ಕೃಷ್ಣ, ನಾಳೆ ಹನಿ ಬರ್ತಾಳೆ. ಇವತ್ತು ಬರುದಿಲ್ಲ ಅಂತ ಅವಳು. ಹಾಗಾಗಿ ಇವತ್ತು ನಾನು ಕೃಷ್ಣ ಇಬ್ರು ಮಾಡ್ತೀನಮ್ಮ. ಸರಪಟ ದಾದಾ ವಿಡಿಯೋ ಮಾಡ್ತಾನತ್ತ ಸಾಂಗತ್ ಪಿಂಕ್ ಹೋಗೆ ನಮ್ಮ ಮನೆಯಲ್ಲಿ. ಈ ಸಾರಿದು ಬ್ಲೌಸ್ ಹುಡುಕ್ತಾ ಇದ್ದೇವೆ, ಬ್ಲೌಸ್ ಸಿಗ್ತಾ ಇಲ್ಲ. ಎಷ್ಟು ಸೀರೆ ಎಂತ ಗುಜ್ಜಿರಿ ತರ ಉಂಟು. ಇಡ್ಲಿಕ್ಕೆ ಜಾಗ ಇಲ್ಲ ಗೈಸ್, ಇವಳ ಡ್ರೆಸ್ ಫುಲ್ ಆಗಿದೆ ಗಾಡ್ರೇಜ್ ಅಲ್ಲಿ. ಎಂತ ಸುಳ್ಳು ಈಗ ತೋರಿಸ್ಬೇಕಾ? ಅದಕ್ಕಿದ್ರಲ್ಲೆಲ್ಲ ತುಂಬಿಸಿಟ್ಟಿರುದು ನಾನು. ಸೀರೆ ಗೀರೆ ಬ್ಲೌಸ್ ಎಲ್ಲ ಇದೆ ಯಾವುದು. ಹಾಗಾಗಿ ಇದರ ಬ್ಲೌಸ್ ಒಂದು ಎಲ್ಲ ಹೋಗಿದೆ. ಹನಿ ಅವರದ್ದು ಬುಕ್ ಕ್ಲೀನಿಂಗ್ ಆಗ್ತಾ ಉಂಟು. ಕೃಷ್ಣ ಅಂದು ಸೇರಿಸಿ ಅಲ್ಲ ಮಾಡ್ತಿರುವುದು ಹನಿ ಮಾತ್ರ. ಅಬ್ರದ ತುಯ್ಯರತ್ತ ಸಾರಿ ಬೋಡಿತ್ ನಾವು ಇಜ್ಜಾತ ಅವು ಆತು ಬೋಡಿತ್ ನಾವ ಹೌದಾ. ಈಗ ನೋಡ್ಸು ಟೆಕ್ಸ್ಟ್ ಅಂಡ್ ಬೋರ್ಡ್ ನೋಡ್ಸ್ದಾಯಿ ಇಂಚಿನ ಹೌದಾ. ಈಗ ಕ್ವಶನ್ ಪೇಪರ್ ಜೀವ ನೋಡು ರಾಶಿ ಹಾಕುದು ಗೈಸ್, ಮತ್ತೆ ಬಿಸಾಡುದು ಎಲ್ಲ. ನಾವು ಅರ್ಧ ತನಕ ಅಕ್ಕನವ್ರ ಜೊತೆ ಬಂದ್ವಿ ಪೆರ್ಲಾಪಿಗೆ. ಆಮೇಲೆ ಅಲ್ಲಿಂದ ರಿಕ್ಷಾದಲ್ಲಿ ನಾನು ಕೃಷ್ಣ ಬಂದ್ವಿ. ನಾವು ಲಾಸ್ಟ್ ಟೈಮ್ ಗಡಿಯಾರ ಅದೇ ಅವರ ಹೋಟೆಲ್ಗೆ ಹೋದಾಗ ಅಲ್ಲಿಗೆ ಬಂದು ಕಾಗದ ಕೊಟ್ಟಿದ್ರು ಇನ್ವಿಟೇಷನ್, ಇದು ಮದುವೆಗೆ ಬರಲೇಬೇಕು ಅಂತ ತುಂಬ ಹೇಳಿದರು ತುಂಬ ಸಲ. ಹಾಗಾಗಿ ಹೋದೆ ನಾನು. ಹತ್ತಿರ ಕೂಡ ಅಲ್ವಾ, ದೂರ ಆದರೆ ಸ್ವಲ್ಪ ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಅತ್ತೆ ಕೂಡ ಇದ್ದಾರೆ ಹಾಗಾಗಿ. ಬಟ್ ಇವಾಗ ಅಮ್ಮ ಕೂಡ ಇದ್ದಾರಲ್ವಾ, ಹಾಗಾಗಿ ಒಂದು ಗಳಿಗೆ ಹೋಗಿ ಬರುವ ಅಂತೇಳಿ ಮದುವೆಗೂ ರಿಸೆಪ್ಷನ್ಗೆ ಎರಡಕ್ಕೂ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮದುವೆಗೆ ಬಂದಿದ್ದೀವಿ. ನಾಳೆ ಎಲ್ಲರನ್ನು ಕರ್ಕೊಂಡು ಬರುವ ಅಂತ ಇವತ್ತು ನಾನು ಮತ್ತು ಕೃಷ್ಣ ಇಬ್ಬರೇ ಬಂದ್ವಿ. ಇವತ್ತಿನ ಸಿಂಗಿಂಗಲ್ಲಿ ಶುಭಮ್ ಕುಲಾಲ್ ಇವರು ಕೂಡ ಇದ್ದರು. ಇವರನ್ನ ನಾನು ನನ್ನ ತಮ್ಮನ ಮೆಹಂದಿ ಫಂಕ್ಷನಲ್ಲಿ ನೋಡಿದ್ದು. ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಅವಾಗಿಂದ ಅವರನ್ನು ಫಾಲೋ ಮಾಡ್ತಾ ಇದ್ದೀನಿ. ಅವರ ಸಿಂಗಿಂಗ್ ತುಂಬಾ ಚೆನ್ನಾಗಿರುತ್ತೆ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದನೇ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ. ಯಾಕೆಂದರೆ ಇನ್ನೊಂದು 3 ಡೇಸಲ್ಲಿ ನಮ್ಮ ಮನೆಯಲ್ಲಿ ಭೂತಕ್ಕೆ ಅಂದರೆ ವರ್ಷದ್ದು ಭೂತಕ್ಕೆ ಆಗಲಿಕ್ಕೆ ಉಂಟು. ಲಾಸ್ಟ್ ಟೈಮು ಅತ್ತೆಯ ಫ್ಯಾಮಿಲಿದು ಭೂತವನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕಿತ್ತು, ಆ ವಿಡಿಯೋ ಹಾಕಿದ್ದೆ. ಸೊ ಈ ಸಲ ಮೇ 4ಕ್ಕೆ 3ಗೆ ಅವ್ರದ್ದು ನಾಗಂದು, 4ಕ್ಕೆ ಭೂತಕ್ಕೆ ಮಾಡಲಿಕ್ಕೆ. ಸೊ ಹಾಗಾಗಿ ಇವಾಗ ತುಂಬ ಜನ ನೆಂಟರೆಲ್ಲ ಬರಲಿಕ್ಕಿದ್ದಾರೆ. ಸೊ ಹಾಗಾಗಿ ಮನೆಯನ್ನೆಲ್ಲೊಮ್ಮೆ ಕ್ಲೀನ್ ಮಾಡುವಂಥ ಕ್ಲೀನಿಂಗ್ ಕೆಲಸ ಆಗ್ತಾ ಉಂಟು ನಮ್ಮದು. ಅಲ್ಲಿ ನಂದು ಕ್ಲೀನಿಂಗ್ ಆಗುವಾಗ ಇಲ್ಲಿ ಕೃಷ್ಣ ಬಿದ್ದಿದ್ದು, ಹಾಗಾಗಿ ಸ್ವಲ್ಪ ತಾಗಿತ್ತು. ಅದಕ್ಕೆ ಐಸ್ ಕ್ಯೂಬನ್ನು ಇಡ್ತಾ ಇದ್ದೇನೆ ಈಗ. ನಿಮ್ಮಾಗೆ ಅಲ್ಲಿ ಸೋಫಾದಲ್ಲಿ ಕುತ್ಕೊಂಡು ಹಾಡು ಕೇಳ್ತಾ ಇರುದಲ್ಲ, ನಕ್ಕಲಾಗ್ತದೆ. ಹಾಗೆ ಇವತ್ತು ಕೂಡ ಸಂಜೆ ಅಷ್ಟೊತ್ತಿಗೆ ಮ್ಯಾಗಿ ಮಾಡುವ ಅಂತ ನನಗೆ ಅನಿಸ್ತು, ತಿನ್ನಬೇಕು ಅಂತ. ತುಂಬ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಮ್ಯಾಗಿ ಎಲ್ಲ ಪಾಸ್ತಾ ಮಾಡುವಾಗಂತ ಪಾಸ್ತಾ ಮಾಡ್ತಾ ಇದ್ದೀನಿ. ಇವತ್ತು ಮ್ಯಾಗಿ ಮಸಾಲ ಹಾಕಿ ಪಾಸ್ತಾ ಮಾಡ್ತಾ ಇದ್ದೇನೆ. ಇದು ಸೆಕೆಂಡ್ ಟೈಮ್ ಮ್ಯಾಗಿ ಮಸಾಲ ಹಾಕಿ ಮಾಡ್ತಿರೋದು. ಅದೊಂಥರ ಡಿಫ್ರೆಂಟ್ ಸ್ಟೈಲ್ ಬರುತ್ತೆ. ಹಾಗಾಗಿ ಪಚ್ಚು ಹೇಳಿದ್ದ ಮ್ಯಾಗಿ ಮಸಾಲ ಹಾಕಿ ಮಾಡಿ ಅಂತ, ಹಾಗಾಗಿ ಮಾಡ್ತಾ ಇದ್ದೇನೆ. ನಿಜ ಹೇಳ್ಬೇಕಂದ್ರೆ ಅವತ್ತಿಗಿಂತ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿತ್ತು, ಒಂಥರ ಮ್ಯಾಗಿ ಮಸಾಲ ಹಾಕಿ. ನಾನು ಏನಿಲ್ಲ ಜಾಸ್ತಿ ಟೊಮೆಟೊ ಕಡ್ದು ಹಾಕೋದು, ಮತ್ತು ಮೆಣಸಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ, ನೀರುಳ್ಳಿ ಇದೆ, ಒಗ್ಗರಣೆ ಎಲ್ಲ ಕೊಟ್ಟು ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿ ಆಮೇಲೆ ಪಾಸ್ತಾ ಹಾಕಬೇಕು. ಬಟ್ ಇವತ್ತು ಸ್ವಲ್ಪ ಜ್ಯೂಸಿಯಾಗಿ ಮಾಡಿದೆ ನಾನು, ಸ್ವಲ್ಪ ನೀರಾಗಿ ಫುಲ್ ಡ್ರೈ ಮಾಡಲಿಲ್ಲ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು.
ನಿನ್ನೆ ನೈಟ್ ಪಾಸ್ತಾ ಎಲ್ಲ ತಿಂದು ಮಲಗಿದ್ದು ಟಯರ್ಡ್ ಆಗಿತ್ತು. ಹಾಗೆ ಇವತ್ತು ಕೂಡ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು. ಹಾಗೆ ಇವತ್ತು ಕೂಡ ಅವರ ರಿಸೆಪ್ಷನ್‌ಗೆ ಹೋಗ್ಲಿಕ್ಕೆ ಉಂಟಲ್ಲ, ನಿನ್ನೆ ಮದುವೆಗೆ ಹೋಗಿದ್ವಿ. ಸೊ ಹಾಗಾಗಿ ಇವತ್ತು ಹನಿದು ಸ್ವಲ್ಪ ಕ್ಲೀನಿಂಗ್ ಕೂಡ ಆಗ್ತಾ ಉಂಟು. ನಾನಂತೂ ಇಲ್ಲಿ ಫುಲ್ ತೆಗೆದಿಟ್ಟಿದ್ದೇನೆ. ಅಡಿಗೆ ರೂಮ್ ಅಂತೂ ಕ್ಲೀನ್ ಮಾಡದೆ ತುಂಬ ಟೈಮ್ ಆಗಿತ್ತಾ, ಹಾಗಾಗಿ ಕ್ಲೀನ್ ಮಾಡುವ ಅಂತ. ಅಮ್ಮನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಕ್ಲೀನ್ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಂತ ಇವತ್ತು ಬೆಳಿಗ್ಗಿಂದನೇ ಶುರು ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಹೊಗೆ ಜಾಸ್ತಿ ಬರೋದ್ರಿಂದ ಕಿಚನ್ ಎಷ್ಟು ಕ್ಲೀನ್ ಮಾಡಿದರೂ ಅದು ನೀಟಾಗಿ ಕಾಣಿಸ್ತಿಲ್ಲ. ಹಾಗೆ ಪೇಂಟ್ ಎಲ್ಲ ಎದ್ದು ಹೋಗಿದೆ. ನಾವೆಲ್ಲ ಕೆಲಸ ಮಾಡ್ತಿದ್ರೆ ಕೃಷ್ಣ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ನಾವು ರಿಸೆಪ್ಷನ್‌ಗೆ ರೆಡಿ ಆಗಬೇಕಿತ್ತಲ್ಲ. ಹನಿ ಹೇಳಿದ್ರು, "ಅಮ್ಮ ಒಂದು ಟ್ರಾನ್ಸಾಕ್ಷನ್ ರೀಲ್ಸ್ ಮಾಡುವ" ಅಂತ. ಹಾಗಾಗಿ ಅವಳ ಜೊತೆ ರೀಲ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ನಿಂತೆ. ನಮ್ದು 2, 3 ಸಲ ಟೇಕ್ ಸರಿ ಆಗಲಿಲ್ಲ. ಅದಕ್ಕೆ ಬೈತಾ ಇದ್ಲು ಅವಳು ಸರಿ ಮಾಡಿ ಅಂತ. ಲೇಟ್ ಕೂಡ ಆಗ್ತಾ ಇತ್ತು. ಈ ಜೊತೆಗೆ ಬಂದು ಕೂಡ ಕೆಲಸ ಉಂಟು. ಅದರ ನಡುವೆ ನಮ್ಮದು ರೀಲ್ಸ್ ಬೇರೆ. ಇನ್ನು ಯಾರಾದರೂ ಇನ್‌ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಫೇಸ್‌ಬುಕ್ಕಿದು, ಇನ್‌ಸ್ಟಾಗ್ರಾಮಿದು ಎಲ್ಲ. ಈ ಸಲ ನಾನು, ಅಕ್ಕ, ಮಕ್ಕಳೆಲ್ಲ ಒಟ್ಟಿಗೆ ಹೋಗಿದ್ವಿ. ವನಜಕ್ಕನನ್ನು ಕೂಡ ಅವರು ಮೊನ್ನೆ ಕರೆದಿದ್ರು. ಹಾಗಾಗಿ ಇವತ್ತು ಅವರನ್ನು ಕರ್ಕೊಂಡೋದೆ. ಎಲ್ಲರೂ ಕಾರಲ್ಲಿ ಬಂದಿದ್ವಿ. ಮಕ್ಕಳೆಲ್ಲ ಯಾರು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಬರಲಿಲ್ಲ. ನಾನು ಮತ್ತು ವನಜಕ್ಕ ಹೋದ್ರಿ, ಫೋಟೋ ತೆಗೆಸ್ಕೊಂಡ್ವಿ. ಈ ಡ್ರೆಸ್ ನಾನು ಫ್ಲಿಪ್ಕಾರ್ಟಲ್ಲಿ ತೆಗೊಂಡಿದ್ದು. ಈ ಥರ ರಿಸೆಪ್ಷನ್ ಎಲ್ಲ ಇದ್ದರೆ ಅಥವಾ ಮೆಹಂದಿ ಫಂಕ್ಷನ್‌ಗೆಲ್ಲ ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಇದು ಡ್ರೆಸ್. ಒಂಥರ ಶೈನಿಂಗ್ ಬರುತ್ತೆ, ಸ್ಯಾಟಿನ್ ಕ್ಲಾತ್ ಟೈಪು, ತುಂಬ ಚೆನ್ನಾಗಿದೆ. ಇವತ್ತು ಆರಾಮ್ಸಲ್ಲಿ ಒಂದು ಫೋಟೋ ತೆಗಿಲಿಕ್ಕೆ ಆಯಿತು. ಇನ್ನು ಅಲ್ಲಿಂದ ಹೊರಡಬೇಕು, ಮನೆಗೆ ಹೋಗಿ ಕೆಲಸ ತುಂಬ ಉಂಟು ನನಗೆ. ಗುಡ್ ಈವ್ನಿಂಗ್ ಗೈಸ್. ನಮ್ಮದು ವಿಡಿಯೋಗೆ ಟೈಮಿಂಗ್ಸ್ ಇಲ್ಲ, ಎಂತ ಸಹ ಇಲ್ಲ. ನೆನಪಾದಾಗ ವಿಡಿಯೋ ಮಾಡೋದು. ಮಕ್ಕಳಿದ್ದು ಪ್ರಯೋಜನ ಇಲ್ಲ. ನಾವು ಪ್ರೊಫೆಷನಲ್ ಯೂಟ್ಯೂಬ್ ನಾನು ಮಾಡಿದಾಗೆ ಮಾಡಿದ್ರೆ ಅವರು ಅಪ್ಲೋಡ್ ಮಾಡ್ತಿದ್ದೆ. ಅವಳು ಇನ್ಸ್ಟಾಗ್ರಾಮಿಗೆ ಮಾತ್ರ ಮಾಡುದು. ಅದನ್ನಿಂದ ನಾನು ಅಪ್ಲೋಡ್ ಮಾಡುದು, ಯೂಟ್ಯೂಬಿಗೆ ಮಾಡುದಿಲ್ಲ. ಇವತ್ತು ನೋಡಿ ಕೆಲಸ ಎಲ್ಲ ಒಂದು ರಾಶಿ ಉಂಟು. ಬೆಳಿಗ್ಗೆ ನಾನು ವಿಡಿಯೋ ಮಾಡಿದೆಲ್ಲ. ಆಮೇಲೆ ನಿನ್ನೆ ಮದುವೆಗೆ ಹೋಗಿದ್ವಿ, ರಿಸೆಪ್ಷನ್ಗೆ ಹೋಗಿ ಬಂದ್ವಿ. ಅದನ್ನು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡ್ತೇನೆ. ಕ್ಲೀನ್ ಮಾಡಲಿಕ್ಕೆ ಉಂಟು, ಎಷ್ಟು ಉಂಟು ಕೆಲಸ. ಇನ್ನು ರಾತ್ರಿ ನಾನು ಸಂಜೆ ಹೊತ್ತೆ ಮಾಡುದು. ನನಗೆ ಹಗಲೊತ್ತು ಆಗುದೇ ಇಲ್ಲ ಬಿಸಿಲಿಗೆ. ಕೃಷ್ಣ ಟೀ ಕಾಫಿ. ಇನ್ನು ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡುವ. ಮತ್ತೆ ನಾಳೆಯಿಂದ ಬ್ಲಾಗ್, ಹೊಸ ಬ್ಲಾಗ್ ಹಾಕುವ ನಾಳೆಯಿಂದ. ಓಕೆ, ನಾಳೆ ಇಷ್ಟೊತ್ತಿಗೆ ಫುಲ್ ಜನ ಇರ್ತಾರೆ ಇಲ್ಲಿ. ಶಕ್ತಿ ಬಾಡಿಯರ್ ಬಾಡಿಯರ್ ನೋಡಿದ್ರಲ್ಲ, ನನ್ನ ಕಿಚನ್ ಕೆಲಸ ಇನ್ನೂ ಮುಗ್ದಿಲ್ಲ. ಅದು ಮುಟ್ಟಿದ್ರೆ ಎಂತದ ಹೇಳ್ತಾರಲ್ಲ, ಆ ಥರ ಒಂದು ಸ್ವಲ್ಪ ತೆಗಿಲಿಕ್ಕೆ ಹೋದ್ರೆ ಸಾಕು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಬಿಡುವ ಅಂತ ಎಲ್ಲವನ್ನ ತೆಗ್ದು ಹಾಕೊಂಡಿದ್ದೇನೆ. ಕೆಲಸ ಎಲ್ಲ ಆಯ್ತು. ಈಗ ಮಾತಾಡ್ಲಿಕ್ಕೆ ದಮ್ಮಿಲ್ಲ ನನಗೆ. ಎಷ್ಟು ಕೆಲಸ ಇನ್ನೂ ಬಾಕಿ ಉಂಟು, ಅದು ನಾಳೆ ಮಾಡುದು. ಈಗ ನಮ್ಮ ಕಿಚನ್ ನೋಡಿ ಇಂದಾನೆ ತೋರಿಸ್ತೇನೆ. ಸ್ವಲ್ಪ ಸ್ವಲ್ಪ ನೋಡಿ, ಅದು ಪಳಪಳ ಅಂತ ಎಲ್ಲ ಕ್ಲೀನ್ ಮಾಡಿತ್ತು. ಪಳಪಳ. ಇದನ್ನು ಕ್ಲೀನ್ ಮಾಡಲಿಕ್ಕೆ ದೇವರೇ ಬರ್ಬೇಕಷ್ಟೇ, ಇದಾಗುದಿಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಇದು ಹೊಗೆಗೆ ಉಂಟಲ್ಲ ನೋಡಿ, ಈ ಕಲರ್ ಸಹ ಅಲ್ಲ ನೋಡಿ. ಈ ಕಲರ್ ಇದ್ದ ಗೋಡೆ ಎಲ್ಲ ಹೇಗೆ ಆಗಿದೆ ನೋಡಿ, ಹೊಗೆ ನೋಡಿ. ನಾನಾಗುದಿಲ್ಲ, ಕ್ಲೀನ್ ಮಾಡುವ. ನಾಳೆ ಮಾಡ್ತಾ ಕೂತ್ರೆ ನಾವು 8:00ವರೆಗೂ ಕ್ಲೀನ್ ಮಾಡ್ತೇವೆ ಇರ್ಬೇಕಷ್ಟೇ. ಇದನ್ನೊಂದು ಮಾಡಿದೆ. ಇದು ಮತ್ತೆ ನಮ್ಮದು ಬೆಡ್ರೂಮ್ ಸ್ವಲ್ಪ ಅದಿನ ಅರ್ಧ ಬಾಕಿ ಉಂಟು, ಅರ್ಧ ಆಗಿದೆ. ಇವತ್ತು ಹನಿ ಕೂಡ ಪಾಪ ಕೆಲಸ ಮಾಡಿದ್ಲು. ನಾನು, ಅಮ್ಮ, ಹನಿ 3 ಜನ ಸೇರಿ ಮಾಡಿದ್ದು ಗಾಯ. ಈಗ ಊಟ ಮಾಡ್ಲಿಕ್ಕೆ ದರ್ಶನ, ಅದಕ್ಕೆ ಬೆಳಿಗ್ಗೆ ಶಾವಿಗೆ ಉಂಟು, ಅದನ್ನೇ ಬಿಸಿ ಮಾಡಿ ತಿಂತ ಇದ್ದೇವೆ. ಮಧ್ಯಾಹ್ನ ಡಿನ್ನರ್ ಇದ್ದೆ ಉಂಟು ಒಟ್ಟಾಗಿ. ಊಟ ಮಾಡಿಲ್ಲ, ಆದರೂ ಕೆಲಸ ಮಾಡಿ ಬಚ್ಚಿತ್ತು, ನೀರು ಕುಡಿದು ಕೆಲಸ ಮಾಡಿ. ಶುಭರಾತ್ರಿ ಎಲ್ಲರಿಗೂ. ನೋಡುವ, ಇದು ಎಷ್ಟು ಉದ್ದ ಆಗುಂಟು ಅಂತ ಗೊತ್ತಿಲ್ಲ ಬ್ಲಾಗ್. 15 ನಿಮಿಷ ಆದರೆ ಇದನ್ನು ಇಲ್ಲಿಗೆ ಮುಗಿಸೋದು. ಜಾಸ್ತಿ ಆದರೆ ಕಡಿಮೆ ಅಂತ ನಾಳೆ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ನಾಳೆ ಬೆಳಿಗ್ಗೆ ಇವರಿಗೆ ನಾಗನಹಳ್ಳಿಗೆ ಹೋಗಬೇಕು, ಪುತ್ತೂರಿಗೆ. ನಾನು ಹೋಗುದಿಲ್ಲ ಈ ಸಲ, ಮಕ್ಕಳು ಮಾತ್ರ ಹೋಗುದು. ನಾವು ವರ್ಷ ಕೂಡ ಹೋಗ್ತೇವಲ್ಲ, ಆಲ್ಮೋಸ್ಟ್ ವೀಡಿಯೋ ಹಾಕ್ತೇನೆ. 7 ಗಂಟೆಗೆ ಹೋಗಿ ಹಾಕ್ಬೇಕಂತ, ಇವರು 6 ಗಂಟೆ. ನಾನು ಕೂಡ ಹೇಳ್ಬೇಕು, ನಾಳೆ ಬೇಗ ತಿಂಡಿ ಮಾಡ್ಬೇಕಲ್ಲ. ಇವಾಗ
ತಗೊಂಡು ಹೋಗ್ಲಿಕ್ಕೆ ಬೆಳಿಗ್ಗೆ ತಿನ್ಲಿಕ್ಕೆ ಆಗೋದಿಲ್ಲ, ಚಪಾತಿ ಬಾಜಿ ಮಾಡ್ಬೇಕಷ್ಟೆ. ನಿನ್ನನ್ನು ಮೀಪೌದು, ನೀನು ಮೀಪದು ಹೋಗುದು. 3rd ಸ್ಟ್ಯಾಂಡರ್ಡ್ ಇಂದ ಕೂಡ ನಿಮಗೆ ಮೀಲಿಕ್ಕೆ ಗೊತ್ತಿಲ್ವಾ? ಅಂಡು ತೊಳ್ಲಿಕ್ಕೆ ಗೊತ್ತುಂಟಾ? ಹನಿದು ಹೇಳ್ಬೇಕಾ ಸ್ಟೋರಿ? ಗೋಡಲ್ಲಿ ಕುಳ್ಳಿದ್ದಾನೆ ಗೊತ್ತಿದ್ರೆ ಆಚೆ ಹೋಗಿ. ಓಕೆ, ಶುಭರಾತ್ರಿ ಗೈಸ್, ಬಾಯ್. ಇವಳು ಊಟ ಬೇಡ ಅಂತ ಹೇಳಿದ್ಲು, ಮತ್ತೆ ಶೇಮಿಗೆ ನೋಡುವಾಗ ತಿನ್ನುವ ಅಂತ ಇತ್ತು.